ಪ್ರಥಮ ಹಂತದಲ್ಲಿ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಸುಗ್ಗಿ ಮಾರಿಪೂಜೆ ಜಾತ್ರೆಯ ಪ್ರಯುಕ್ತ ಶಿಲಾಸೇವೆ ಸಮರ್ಪಣೆಗೆ ಚಾಲನೆ ನೀಡಲಾಯಿತು. ಕ್ಷೇತ್ರದ ಅರ್ಚಕರಾದ ಶ್ರೀನಿವಾಸ್ ತಂತ್ರಿ ಅವರ ನೇತೃತ್ವದಲ್ಲಿ ಶಿಲಾಸೇವೆ ಸಮರ್ಪಣಾ ಪೂರ್ವಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದವು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ ವೇದಮೂರ್ತಿ ಅನಂತ ಪದ್ಮನಾಭ ಶರಣ ಮತ್ತು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಜೊತೆಗೂಡಿ ಚಾಲನೆಯನ್ನ ನೀಡಿದ್ರು. ಧಾರ್ಮಿಕ ಮುಖಂಡ ಸುವರ್ಣ ಬಾಬಾ ಪೋವಾಯಿ ಶುಭ ಹಾರೈಸಿದ್ರು. ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ, ಅಧ್ಯಕ್ಷ ವಾಸುದೇವ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರಮೇಶ್ ಹೆಗಡೆ ಕಲ್ಯ, ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ, ದಿವಾಕರ್ ಶೆಟ್ಟಿ, ಮಾಧವ್ ಪಾಲನ್, ಗಂಗಾಧರ್ ಸುವರ್ಣ, ಮನೋಹರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಜಗನ್ಮಾತೆ ಇವತ್ತು ಎಲ್ಲರೂ ಪುಷ್ಪಾರ್ಪಣೆ ಮಾಡಲಿಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಪುಷ್ಪಾರ್ಪಣೆ ಮಾಡಲಿಕ್ಕೆ ಉಂಟು ಹೇಳಿದ್ದಾರೆ. ಆಗ ಎಲ್ಲರ ಒಳಗೆ ಭಗವತ್ ತಾಯಿ ಇದ್ದಾಳೆ. ಆ ತಾಯಿಯ ಶಕ್ತಿ ಎಲ್ಲ ಒಟ್ಟಿಗೆ ನಾವು ಮಹಿಷಾಸುರನ ವಧಾಕಾರದಲ್ಲಿ ನಾವು ಕಾಣುತ್ತೇವೆ. ಏನು ಅಂತ ಹೇಳಿದರೆ ವಿಷ್ಣುದೇವರು ಸೊರಗೆ ತನ್ನ ಮಹತ್ತಾದಂತಹ ತೇಜಸ್ಸನ್ನು ಹೊರಗಾಗ್ತಾರಂತೆ. ಆಮೇಲೆ ನಿಶ್ಚಕ್ರಾಮ ಮಹತ್ತೇಜ ಚಕ್ರಿಣಃ ಬ್ರಹ್ಮಣಃ ಶಂಕರಸ್ಯ ಚ ಅನ್ಯೇಷಾಂ ದೈವದೇವಾನಾಂ ಶಕ್ರಾದೀನಾಂ ಶರೀರತಃ ಅಂತ. ಆಮೇಲೆ ಬ್ರಹ್ಮದೇವರು, ರುದ್ರದೇವರು, ದೇವತೆಗಳೆಲ್ಲ ತನ್ನ ತೇಜಸ್ಸನ್ನು ಹೊರಗಾಗಿ ಅಪೂರ್ವವಾದಂತಹ ಶಕ್ತಿ ನಿರ್ಮಾಣ ಆಗ್ತದಂತೆ. ಹಾಗೆ ಇಷ್ಟು ಜನರೆಲ್ಲ ತಮ್ಮನ್ನು ತೊಡಗಿಸಿಕೊಂಡು ಆ ತಾಯಿಗೆ ಆ ಪುಷ್ಪಾರ್ಚನೆ ಮಾಡಿದಾಗ ಅಲ್ಲಿ ಮಹಾನ್ ಶಕ್ತಿ ಖಂಡಿತ ಅದು ಆವಿರ್ಭಾವ ಆಗಿ ಇಲ್ಲಿಯ ಒಂದು ಬ್ರಹ್ಮಕಲಶ ಕಾರ್ಯ ಮಹತ್ತರವಾಗಿ ಕಾಣುವಂತಹ ಸೌಭಾಗ್ಯ ನಮಗೆ ಸಿಗ್ತದೆ. ಅದಕ್ಕೆ ಮಹಾಲಕ್ಷ್ಮಿಯ ಇವತ್ತು ಪರಮ ಆರಾಧಕರಾದಂತಹ ಜಿ ಶಂಕರವರು ಅದಕ್ಕೆ ಕೈ ಜೋಡಿಸಿದ್ದಾರೆ.